ಮಂಗಲಂ. ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ಯಾಮಂ ರವೀನ್ಮಮಿದಧೀಧಿತಿ ಕಾಂತಿಯುಕ್ತಂ ಜ್ಞಾನಂ ಶರಂಜ ದಧತಂ ಪ್ರಿಯಯಾ ಸಮೇತಂ ಸ್ವಾತ್ಮಸ್ವರೂಪಮಮಿದಂ ಹನುಮನ್ಮುಖೇಷು ಸಂದರ್ಶಯಂದಮಜಿತಂ ಸ್ಮರತೋರುಗೀರ್ಭಿಃ ಶ್ರೀಮಧ್ವನುಮಧ್ವೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ಹಯಗ್ರೀವಾಯ ನಮಃ. ಇಂದು ರವಿವಾರ, ಶುಭವ ತರುವ ವಾರ ಅನ್ನುವಂತೆ ನಮ್ಮಲ್ಲಿ ಇದು ಶುಭದೋ ರವಿಹಿ, ಸಂಸ್ಕೃತದಲ್ಲಿ ಶುಭದೋ ರವಿಹಿ, ಆದಿತ್ಯವಾರವು ಶುಭದಾಯಕ ಅನ್ನುವಂತೆ ಉಲ್ಲೇಖಿಸಲ್ಪಡ್ತದೆ. ಕ್ರಿಶ್ಚಿಯನ್ ಸಂಸ್ಕೃತಿಯಲ್ಲಿಯೂ ಕೂಡ ಅವರಿಗೆ ಹಾಲಿಡೇ ಆಗಿದೆ. ನಮ್ಮಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಆದಿತ್ಯವಾರವೂ ಕೂಡ ಶುಭದಾಯಕ ಅನ್ನುವಂತೆ ಪರಿಗಣಿಸುವಂತಹ ಒಂದು ಪರಿಕಲ್ಪನೆ. ಶ್ರಾವಣ ಮಾಸದಲ್ಲಿ ಈಗ ಶ್ರಾವಣ ಮಾಸ ಜರುಗುತ್ತಾ ಇದೆ. ಹೆಣ್ಣುಮಕ್ಕಳೆಲ್ಲ ತಮ್ಮ ಮನೆಯ ಮುಂಭಾಗದ ತುಳಸಿ ಕಟ್ಟೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸುವಂತಹ ಒಂದು ಸಂದರ್ಭವು ಅನೂಚಾನವಾಗಿ ನಡೆದು ಬಂದಿದೆ. ಒಂದೊಮ್ಮೆ ನಾವು ತೀರ್ಥಹಳ್ಳಿಯಲ್ಲಿ ಒಂದು ಗ್ರಾಮವನ್ನು ಸಂದರ್ಶಿಸಲು ಹೋಗಿದ್ದೆವು ಅನ್ನುವ ಅರ್ಥವಲ್ಲ, ಅಲ್ಲಿಯ ಒಂದು ಪರಿಸರವನ್ನು ವೀಕ್ಷಿಸಲು ಸುಗ ಹೋಗಿದ್ದೆವು. ಅಲ್ಲೆಲ್ಲ ಆಸ್ತಿಕ ಹಿಂದೂಗಳ ಮನೆಗಳು, ಮನೆಯ ಮುಂಭಾಗದಲ್ಲಿ ತುಳಸಿ ಕಟ್ಟೆ ಇದೆ. ವ್ಯವಸ್ಥಿತವಾದ ಆಕಾರವನ್ನು ಅವರು ಮನೆಯ ಮುಂಭಾಗದಲ್ಲಿ ಕಲ್ಪಿಸಿಕೊಂಡದ್ದು ತಿಳಿತದೆ. ಮನೆಯಿಂದ ಮನೆಯ ಬಾಗಿಲು ಅಂತ ಹೇಳ್ತೇವೆ ನಾವು, ಪ್ರವೇಶ ದ್ವಾರ, ಅದರ ಮುಂಭಾಗದಲ್ಲಿ ಸಾಮಾನ್ಯ 10 ಅಡಿಗಳ ಎದುರಿನಲ್ಲಿ ಒಂದು ಉತ್ತಮವಾದ ಸ್ಥಿತಿಯಲ್ಲಿ ಕಟ್ಟೆ ಕಟ್ಟಿ ಅದರ ಮೇಲೆ ತುಳಸಿಯ ಒಂದು ಆವರಣವನ್ನು ಇರುಗೊಳಿಸಿ ತುಳಸಿ ಗಿಡವನ್ನು ನಟ್ಟು ಮನೆಯಲ್ಲಿರುವ ಪ್ರತಿಯೊಬ್ಬರೂ ಕೂಡ ತುಳಸಿ ಗಿಡಕ್ಕೆ ನೀರೆರಚುವ, ನೀರು ಸಲ್ಲಿಸುವ ಒಂದು ಕ್ರಮವನ್ನು ಅರ್ಥೈಸಿಕೊಳ್ಳುವಂತಾಯಿತು. ನಾವು ದಾರಿಗುಂಟ ನಮ್ಮ ಗಾಡಿಯಲ್ಲಿ ನಾವು ಹೊರಟಿದ್ದೇವೆ. ಸಾಮಾನ್ಯ 18 ಮನೆತನಗಳನ್ನು ಮನೆಯ ಮುಂಭಾಗವನ್ನು ದಾಟ್ತಾ ಇರುವಾಗ ಅಲ್ಲಿಯ ಒಂದು ರೂಪ ಅನ್ನುವಾಗ ಮನೆಯ ಮುಂಭಾಗದಲ್ಲಿರುವ ಸ್ವಚ್ಛತೆ, ತುಳಸಿ ಕಟ್ಟೆಯ ಪರಿಸರದಲ್ಲಿರುವ ಸ್ವಚ್ಛತೆ, ರಂಗೋಲಿ ಹಾಕುವ ಒಂದು ಕ್ರಮ, ಅಲ್ಲದೆ ನೀರೆರಚುವ ಒಂದು ವೈಖರಿನೂ ನೋಡಿದ್ದೆವು. ಮನೆಯ ಪುರುಷನೂ ಕೂಡ ಸ್ನಾನಾದಿಗಳನ್ನು ಗೈದು ಒಂದು ಸೌಟು ಅನ್ನುವಂತೆ ನೀರು ತುಳಸಿಗೆ ಹಾಕಲೇಬೇಕು, ತುಳಸಿಯ ವಂದನೆ ಆಗಬೇಕು ಅನ್ನುವಂತಹ ಒಂದು ಪರಿಕಲ್ಪನೆ ಆ ಜನಾಂಗದಲ್ಲಿ ನಾವು ಕಂಡುಕೊಂಡಂದು ನಮಗೂ ಒಂದು ಮನಸ್ಸಿಗೆ ಒಂದು ಮುದ ಸಂತೋಷವನ್ನು ಉಂಟು ಮಾಡಿತು. ಇದು ಹೇಳಲಿಕ್ಕೆ ಕಾರಣ ಏನು, ಶ್ರಾವಣ ಮಾಸದಲ್ಲಿ ತುಳಸಿ ಕಟ್ಟೆಗೂ ಪೂಜೆ ಸಲ್ಲಿಸುವಂತಹ ಒಂದು ಪರಿಪಾಠ ಬೆಳೆದು ಬಂದದ್ದಿದೆ. ಇಂದು ಈ ಮಠದ ಪರಿಸರದಲ್ಲಿ ಅಥವಾ ನಗರ ನಿರ್ಮಲೀಕರಣಕ್ಕಾಗಿ ಒಂದು ಅಭಿಯಾನದ ಕಾರ್ಯಕ್ರಮಕ್ಕಾಗಿ ರಾಮಕೃಷ್ಣ ಮಿಷನ್ನಿನ ಇಲ್ಲಿಯ ಶ್ರೀಪಾದಂಗಳವರು ಕೂಡ ಮಠದಲ್ಲೇ ಆವಾಗಲೇ 7 ಗಂಟೆಯ ಪೂರ್ವದಲ್ಲೇ ಬಂದು ಕೂತ್ಕೊಂಡಾರ. ಅವರು ಕಾರ್ಯ ಸಂಚಾಲಕರ ಸಹಯೋಗ, ಒಡನಾಟ ಎಲ್ಲವೂ ಕೂಡಿ ಬರಲಿ ಅನ್ನುವುದಕ್ಕಾಗಿ 15 ಮಿನಿಟ್ಗಳು 20 ಮಿನಿಟ್ಗಳ ವ್ಯತ್ಯಾಸವೂ ಕಂಡುಬಂದಿದೆ. ಈ ಬಗ್ಗೆ ನಾವು ಸಂತೋಷವನ್ನು ವ್ಯಕ್ತಪಡಿಸ್ತೇವೆ. ಸ್ವಚ್ಛತೆ ಪರಿಸರದಲ್ಲಿ ಇರಬೇಕು, ಮನೆಯ ಮುಂಭಾಗದಲ್ಲಿ ಇರಬೇಕು, ಇದೊಂದು ಲಕ್ಷಣ. ಊರಲ್ಲಿಯೂ ನಗರೀ ನಿರ್ಮಲೀಕರಣ ಇದು ಒಂದು ಆರೋಗ್ಯದ ಸೂತ್ರ ಅನ್ನುವಂತೆ ಆರೋಗ್ಯಂ ಭಾಸ್ಕರಾದಿಚ್ಛೇತಂತೆ. ಆದಿತ್ಯವಾರವು ಆರೋಗ್ಯವನ್ನು ಕೊಡುವ ಒಂದು ಮಂಗಲ ದಿನವಾಗಿ ಪರಿಗಣಿಸುವ ಒಂದು ಅವಕಾಶ ಈ ಪರಿಸರದಲ್ಲಿ ಕೂಡಿಬಂದಿದೆ. ಮನೆಗಳಲ್ಲಿಯೂ ಸ್ವಚ್ಛತಾ ದಿನವಾಗಿ ಆದಿತ್ಯವಾರವನ್ನು ಪರಿಗಣಿಸಬಹುದು. ಇಂದಿನ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಅಪೇಕ್ಷೆ ಪಡ್ತೇವೆ ಇಂದಿನ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲಿ. ಸಂಚಾಲಕರು, ಸಂಯೋಜಕರು ಹಾಗೂ ಸದಭಿಮಾನಿಗಳು, ಭಗವದ್ ಭಕ್ತರು ಅನ್ನುವಂತೆ ಮಠದ ಈ ಮಠದ ಪರಿಸರ ಅನ್ನೋದಕ್ಕಿಂತ ಮಂಗಲಾಪುರ, ಈ ಮಂಗಲಾಪುರದ ಕೆಲವೊಂದು ವಿಭಾಗಗಳಲ್ಲಿ ರಸ್ತೆಗಳ ಯಾವ ಸ್ವಚ್ಛತಾ ಕಾರ್ಯಕ್ರಮವನ್ನು ಇರುಗೊಳಿಸಿದ ಬಗ್ಗೆ ಮತ್ತೊಮ್ಮೆ ಸಂತೋಷವನ್ನು ವ್ಯಕ್ತಪಡಿಸಿ ಸರ್ವರಿಗೂ ಮಂಗಲವಾಗಲೆಂದು ಹಾರೈಸುತ್ತಾ ನಮ್ಮೆರಡು ಮಾತುಗಳಿಂದ ನಾವು ವಿರಮಿಸ್ತೇವೆ.